ಅದೊಂದು ಉತ್ಸಾಹಿ ಯುವಕರೇ ಸೇರಿಕೊಂಡು ಮಾಡಿದ ಟ್ರಸ್ಟ್ನಿಂದ ಬಡ ಕುಟುಂಬಗಳಿಗೆ ಸೂರು ಭಾಗ್ಯ, ವಿದ್ಯಾರ್ಥಿಗಳಿಗೆ ಕಲಿಕೆಯ ಭಾಗ್ಯ ಸೇರಿದಂತೆ ಹಲವಾರು ಸಮಾಜ ಸೇವಾ ಕಾರ್ಯ. ಇಸಾನ್ ವೆಲ್ಫೇರ್ ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಎಲ್ಲರಿಂದ ಶ್ಲಾಘನೆ. ಆರ್ಥಿಕ ಸಮಸ್ಯೆಯಿಂದ ಶಾಲಾ ಶಿಕ್ಷಣ ನಿಲ್ಲಿಸಿದ್ದ ಬಾಲಕ, ಶಾಲಾ ಬಾಲಕನ ಶಿಕ್ಷಣಕ್ಕೆ ಇಸಾನ್ ವೆಲ್ಫೇರ್ ಟ್ರಸ್ಟ್ನಿಂದ ನೆರವು. ಟ್ರಸ್ಟ್ನಿಂದ ಬಡ ಕುಟುಂಬಕ್ಕೆ ಸೂರು, ವಿದ್ಯಾರ್ಥಿಗೆ ಕಲಿಕೆಯ ಭಾಗ್ಯ. ಹೌದು, ಇದು ಯಾವುದೋ ದೂರದ ಊರಿನ ಯುವಕರ ತಂಡ ಮಾಡಿದ ಸೇವಾ ಕಾರ್ಯ ಅಲ್ಲ. ಬದಲಾಗಿ ನಮ್ಮ ಮಂಗಳೂರಿನ ಕೂಳೂರು ಮೊಯ್ತಿನ್ ಜುಮಾ ಮಸೀದಿ ಪಂಚಿಮುಖರು ಮಂಜೋಟ್ಟಿ ವ್ಯಾಪ್ತಿಯ ಯುವಕರ ತಂಡ ಸೇರಿ ಮಾಡಿದ ಮಾನವೀಯ ಕಾರ್ಯವಾಗಿದೆ. ಕಳೆದ 1 ವರ್ಷಗಳ ಹಿಂದೆ ಪಂಚಿಮುಖರು ಪರಿಸರದ ಉತ್ಸಾಹಿ ಯುವಕರು ಸೇರಿ ಮಾಡಿದ ಸಂಸ್ಥೆಯೇ ಇಸಾನ್ ವೆಲ್ಫೇರ್ ಟ್ರಸ್ಟ್. ಈ ಸಂಸ್ಥೆಯ ಮೂಲ ಉದ್ದೇಶ ನಿರ್ಗತಿಕ ಬಡ ಕುಟುಂಬಕ್ಕೆ ಸುಕೂನ್ ಯೋಜನೆಯಡಿ ಸೂರು ನಿರ್ಮಾಣ, ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಮತ್ತು ವಿದ್ಯಾರ್ಥಿಗಳು ಸರ್ಕಾರಿ ಹುದ್ದೆಯತ್ತ ಬರುವಂತೆ ಪ್ರೋತ್ಸಾಹ ಯೋಜನೆಯ ಗುರಿಯಿಟ್ಟು ಟ್ರಸ್ಟ್ ಸ್ಥಾಪನೆಯಾಗಿದೆ ಎನ್ನುತ್ತಾರೆ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ನಿಸಾರ್ ಕೆಎಂ. ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು 2021 ಜೂನ್ನಲ್ಲಿ ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇದರ ಪ್ರಮುಖ ಯೋಜನೆಗಳಾದಂತಹ ಸುಕೂನ್, ಎ ಹೋಮ್ ಈಸ್ ಮೇಡ್ ಆಫ್ ಲವ್ ಆ್ಯಂಡ್ ಡ್ರೀಮ್ಸ್ ಎಂಬ ಒಂದು ಯೋಜನೆಯನ್ನು ಹಾಕಿಕೊಂಡು ಬಡ ನಿರ್ಗತಿಗೆ ಯಾರು ಸಹಾಯ ಇಲ್ಲದಂತಹ ಸಂದರ್ಭದಲ್ಲಿ ಅಂಥವರಿಗೆ ನಮ್ಮಿಂದಾದಂತಹ ಅವರ ಶಾಶ್ವತ ಪರಿಹಾರ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ ಶಾಂತಿನಗರದಲ್ಲಿ ಒಂದು ಮನೆಯನ್ನು ನಿರ್ಮಿಸ್ತಾ ಇದ್ದೇವೆ. ಅದರ ಕೆಲಸ ಕಾರ್ಯಗಳು 90% ಕಂಪ್ಲೀಟ್ ಆಗಿದೆ. ಇನ್ನು ಕೆಲವೇ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲಿದೆ. ಅದೇ ರೀತಿ ನಮ್ಮ ಇನ್ನೊಂದು ಯೋಜನೆಯಾಗಿದೆ ಪಾಣಿ ಪ್ರಾಜೆಕ್ಟ್. ಈ ಪಂಚಮುಖಿ ಪರಿಸರದಲ್ಲಿ ಕೂಳೂರಿಂದ ಕಾವೂರುವರೆಗೆ ರಾತ್ರಿ ಸಮಯದಲ್ಲಿ, ಅದೇ ರೀತಿ ವಿದ್ಯಾರ್ಥಿಗಳು ಶಾಲೆಯನ್ನು ಬಿಟ್ಟು ಬರುವ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳನ್ನು ಮುಗಿಸಿ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಕುಡಿಲಿಕ್ಕೆ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ ಅದನ್ನು ಮನಗಂಡಂತಹ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ ಒಂದು ಉತ್ತಮವಾದಂತಹ 24 ಗಂಟೆಯು ಶುದ್ಧ ಕುಡಿಯುವ ನೀರಿನ ಯೋಜನೆ ಹಾಕಿಕೊಂಡು ಒಂದು ನೀರಿನ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಮತ್ತೊಂದು ಮಹತ್ತರವಾದಂತಹ ಯೋಜನೆ ಅಂದರೆ ನಾಗರಿಕ ಸೇವಾ ಕೇಂದ್ರ. ಇದರಲ್ಲಿ ನಾವು ಸರ್ಕಾರದಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಅದರ ಉಪಯೋಗಗಳನ್ನು ತಿಳಿಸಿಕೊಡ್ತಾ ಇದ್ದೇವೆ. ಅದೇ ರೀತಿ ಸ್ಕಾಲರ್ಶಿಪ್ಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಬಂದ ಸಂದರ್ಭದಲ್ಲಿ 3 ದಿವಸದ ಕ್ಯಾಂಪೇನ್ ನಡೆಸಿ 250ಕ್ಕಿಂತ ಹೆಚ್ಚು ಜನರ ಇದರ ಪ್ರಯೋಗವನ್ನು ಪಡೆದಿದ್ದಾರೆ. ಅದೇ ರೀತಿ ವೋಟರ್ ಐಡಿ, ಹೊಸ 18 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ವೋಟರ್ ಐಡಿನ ಕಾರ್ಡ್ನ ಸೌಲಭ್ಯವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಇನ್ನಿತರ ಹಲವು ಸರ್ಕಾರಿ ಸೌಲಭ್ಯಗಳನ್ನು ಯಾವುದೇ ಜಾತಿ, ಧರ್ಮ, ಮತ ಎಂದು ನೋಡದೆ, ಯಾವುದೇ ಪ್ರತಿಫಲಾಪೇಕ್ಷೆಗಳನ್ನು ಬಯಸದೆ ಜನರಿಗೆ ಸೇವೆ ಸಿಗಬೇಕು ಎಂಬ ಉದ್ದೇಶದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇನ್ನು ಸಂಸ್ಥೆ ಇತ್ತೀಚೆಗೆ ಟ್ರಸ್ಟ್ನ ಸುಕೂನ್ ಯೋಜನೆಯಡಿ ಅನಾರೋಗ್ಯ ಪೀಡಿತ ಬಡ ಅಶಕ್ತ ಕುಟುಂಬಗಳಿಗೆ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಂಚಿಮುಖರಿನಲ್ಲಿ ಸುಸಜ್ಜಿತ ಮನೆ ನಿರ್ಮಾಣ ಕಾರ್ಯ ಮಾಡಿದೆ. ಮಾತ್ರವಲ್ಲದೆ ಸರ್ಕಾರಿ ಯೋಜನೆಗಳ ಮಾಹಿತಿ ಶಿಬಿರ, ರಕ್ತದಾನ ಶಿಬಿರ, ಪಂಚಿಮುಖರು ಸಾರ್ವಜನಿಕ ಸ್ಥಳದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮ ಆಯೋಜಿಸುತ್ತಿದೆ ಎನ್ನುತ್ತಾರೆ ಸ್ಥಳೀಯ ಧಾರ್ಮಿಕ ವಿದ್ವಾಂಸರಾದ ಬಶೀರ್ ಮದನಿ. ಸಹೋದರ ಸಹೋದರಿಯರಿಗೆ ಕೇಂದ್ರೀಕರಿಸಿದ ಕಾವೂರು ಪರಿಸರದ ಸಮಾಜ ಸೇವೆಯ ತುಡಿತವಿರುವ ಕೆಲವು ಯುವಕರು ಸೇರಿ ಕಳೆದ 1 ವರ್ಷದ ಮುನ್ನ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಸಮಾಜ ಸೇವಾ ಸಂಘಟನೆಯಾಗಿದೆ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್. ಸಮಾಜದಲ್ಲಿ ಕಷ್ಟಕ್ಕೊಳಗಾದವರಿಗೆ, ನಿರ್ಗತಿಕರಿಗೆ, ಬಡವರಿಗೆ ತಮ್ಮಿಂದಾದ ಸಹಾಯ ನೀಡಿ
ಮುಖ್ಯವಾಗಿ ಬಡತನದ ಕಾರಣದಿಂದ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸಲಾಗದವರಿಗೆ ಅವರಿಗೆ ಗರಿಷ್ಠ ಮಟ್ಟದ ಸಹಾಯ ನೀಡುವ ಮೂಲಕ ಅವರು ಉನ್ನತ ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ದೊಡ್ಡ ಸಂಪತ್ತುಗಳಾಗಬೇಕೆಂಬ ಉದ್ದೇಶದೊಂದಿಗೆ ಈ ಸಂಘಟನೆಯು ಕಾರ್ಯಾಚರಿಸುತ್ತಿದೆ. ಅದರ ಭಾಗವಾಗಿ ಕಳೆದ 1 ವರ್ಷದಿಂದೀಚೆಗೆ ಮಂಜುಮೂರಿನ ಬಸ್ ಸ್ಟ್ಯಾಂಡ್ ಬಳಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಮಾಜದ ಉದಾರಮತಿಗಳ ಸಹಾಯ ಪಡೆದು ಈ ಸಂಸ್ಥೆಯು ಸಮಾಜಕ್ಕೆ ಅರ್ಪಿಸಿದೆ. ಅದೇ ರೀತಿ ಇಲ್ಲೇ ಶಾಂತಿನಗರದ ಬಹಳ ನಿರ್ಗತಿಕರಾದ ಕುಟುಂಬವೊಂದಕ್ಕೆ ಅವರಿಗೆ ಅತ್ಯಂತ ಸುಂದರವಾದ ಮನೆಯನ್ನು ಈ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ ನಿರ್ಮಿಸುತ್ತಿದೆ. ಇನ್ಶಾ ಅಲ್ಲಾಹ್ ಇದರ ಕಾಮಗಾರಿಗಳು ಬಹುತೇಕ ಪೂರ್ಣಗೊಂಡಿದ್ದು ಇದೇ ಬರುವ ಡಿಸೆಂಬರ್ 29ರಂದು ಅದರ ಉದ್ಘಾಟನೆಯು ಪೌರ ಪ್ರಮುಖರ ಸಾನ್ನಿಧ್ಯದಲ್ಲಿ ವಿದ್ವಾಂಸರ ಸಾದಾತುಗಳ ನೇತೃತ್ವದಲ್ಲಿ ಇನ್ಶಾ ಅಲ್ಲಾಹ್ ನಡೆಯಲಿಕ್ಕಿದೆ. ಅದೇ ರೀತಿ ಇಲ್ಲಿ ಸರ್ಕಾರಿ ದಾಖಲೆಗಳನ್ನು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸರ್ಕಾರಿ ದಾಖಲೆಗಳನ್ನು ಸರಿ ಮಾಡಿಕೊಳ್ಳುವುದರಿಂದ ಹಿಡಿದು ಸ್ಕಾಲರ್ಶಿಪ್ ಲಭಿಸುವಂತಾಗಲಿಕ್ಕಿರುವ ಸೇವೆಗಳನ್ನು ನಡೆಸಿಕೊಳ್ಳುವುದರಿಂದ ಹಿಡಿದು ಬಹಳಷ್ಟು ಸಮಾಜ ಸೇವೆಯನ್ನು ಈ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ ಕಳೆದ 1 ವರ್ಷದಿಂದೀಚೆಗೆ ನಡೆಸುತ್ತಿದೆ. ಒಟ್ಟಿನಲ್ಲಿ ಇತ್ತೀಚೆಗೆ ಯುವಜನತೆ ಕೆಡುಕು ದಾರಿಯತ್ತ ತೆರಳುತ್ತಿರುವ ಈ ಕಾಲಘಟ್ಟದಲ್ಲಿ ಸಮಾಜಮುಖಿ ಚಿಂತನೆಗಳನ್ನು ಹೊಂದಿಕೊಂಡು ಸಮಾಜದ ಒಳಿತಿಗಾಗಿ ಶ್ರಮಿಸುವ ಇಹ್ಸಾನ್ ವೆಲ್ಫೇರ್ ಟ್ರಸ್ಟ್ನ ಮುಂದಿನ ಯೋಜನೆಗಳು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿಸುವಂತೆ ಮಾಡಲಿ ಎಂಬುದು ನಮ್ಮ ಆಶಯ. ಅಹಮದ್ ಬಾವಾ ಒಮಂಜೂರ್, ದೈಜ್ ವರ್ಲ್ಡ್ ನ್ಯೂಸ್.